ಬೆಂಗಳೂರಿನಿಂದ ಕುಂದಾಪುರಕ್ಕೆ ಹೋಗುವ ಆನಂದ್ ಟ್ರಾವೆಲ್ಸ್ ಬಸ್ಸಿನಲ್ಲಿ ಚಾಲಕ ಹಾಗೂ ಕಂಡಕ್ಟರ್ ಇಬ್ಬರೂ ಸಹಿತ ಮದ್ಯವನ್ನು ಸೇವಿಸಿ ರಸ್ತೆ ಉದ್ದಗಲಕ್ಕೂ ಬಸ್ಸನ್ನು ಚಲಾಯಿಸಿಕೊಂಡು ಹೋಗುವಾಗ ಪ್ರಯಾಣಿಕರು ಅದನ್ನು ಗಮನಿಸಿ ಚಾಲಕನನ್ನ ತಡೆದು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಸುಮಾರು 30 ಜನ ಪ್ರಯಾಣಿಕರಿದ್ದು ಸದ್ಯ ಪ್ರಯಾಣಿಕರ ಸಮಯ ಪ್ರಜ್ಞೆಯಿಂದಾಗಿ ಅವಘಡವೊಂದು ತಪ್ಪಿದಂತಾಗಿದೆ. ಚೆಕ್ ಮಾಡ್ತೀನಿ. ಅವ್ರದ್ದು ಬೇರೆ ನಂಬರ್ ಇಲ್ಲ. ಪ್ಯಾಸೆಂಜರ್ ಹೇಳ್ಬಿಟ್ಟು ಹೇಳ್ಬೇಕು, ಅಣ್ಣ ಗಾಡಿ ಪ್ರಾಬ್ಲಮ್ ಇದೆ, ಪ್ಯಾಸೆಂಜರ್ ಹೇಳ್ಬೇಕು. ಹೇಳಿದ್ಯಾ? ಹೇಳಿದ್ಯೇನಪ್ಪ ಬೈತಾರೆ, ಹೇಳಿದ್ರೆ ಅವ್ನು ಕೊಡಬೇಡ, ಬೇರೆ ಗಾಡಿ ಬರ್ಸಿ ಅವ್ನು ಕಾರಲ್ಲಿ ಕಂಪನಿ ಹಾಕಿದ್ರೆ ಹೆಂಗೆ ಹೋಗ್ತೀನಿ ಬಂದಿದ್ದು ಕಂಪನಿ ಬಿಟ್ಬಿಟ್ರೆ ಡ್ರಿಂಕ್ಸ್ ಮಾಡಿ ಸುಳ್ಳಾಡ್ತೀನಿ. ಇಷ್ಟೊಂದು ಜನ ಪ್ಯಾಸೆಂಜರ್ ಹೊಡೆದೇ ಬಿಡ್ತೀನಿ ನಾನು. ಇಷ್ಟೊಂದು ಜನ ಪ್ಯಾಸೆಂಜರ್ ಆಟ ಆಡ್ತೀನಿ.